ಪ್ರಕೃತಿಯನ್ನು ದೇವರೆಂದು ಆರಾಧಿಸುವ ತುಳುವರ ಸಂಪ್ರದಾಯ, ಸಂಸ್ಕೃತಿಗಳು, ಆಚರಣೆಗಳು ಬೇರೆ ಕಡೆಗೆ ಹೋಲಿಸಿದರೆ ಕೊಂಚ ಭಿನ್ನವೇ. ಇಲ್ಲಿ ದೇವರಿಗಿಂತ ಮೊದಲು ಆದ್ಯತೆ ದೈವಗಳಿಗೆ ಇರುವುದು ಇಲ್ಲಿನ ವಿಶೇಷತೆಯೂ ಆಗಿದೆ. ಪ್ರಕೃತಿ, ಪ್ರಾಣಿ, ಪಕ್ಷಿಗಳಿಂದ ಮನುಷ್ಯರಿಗೆ ಯಾವುದೇ ತೊಂದರೆಯಾಗದಿರಲಿ ಎನ್ನುವ ಕಾರಣಕ್ಕೆ ತುಳುವರು ಈ ಎಲ್ಲವನ್ನ ಆರಾಧಿಸಿಕೊಂಡು ಬಂದಿದ್ದಾರೆ. ಅದೇ ಪ್ರಕಾರ ಕೃಷಿಗೆ, ಮನುಷ್ಯ ಜೀವಕ್ಕೆ ತೊಂದರೆಯಾದ ಸಂದರ್ಭದಲ್ಲಿ ಆರಂಭವಾದ ದೈವಾರಾಧನೆಯಲ್ಲಿ ಪಿಲಿಚಾಮುಂಡಿ ದೈವವು ಒಂದು. ತುಳುನಾಡಿನ ಮಣ್ಣಿನ ಗುಣದಿಂದಲೇ ಇಲ್ಲಿನ ಆಚರಣೆಗಳು ಇತರ ಪ್ರದೇಶಕ್ಕಿಂತ ವಿಶೇಷವೂ ವಿಭಿನ್ನವೂ ಆಗಿದೆ. ಯಾವ ಪ್ರಾಣಿ, ಪಕ್ಷಿ, ಪ್ರಕೃತಿಯಿಂದ ಮನುಷ್ಯ ಜೀವಕ್ಕೆ ತೊಂದರೆಯಾಗುತ್ತದೋ ಆ ಸಂದರ್ಭದಲ್ಲಿ ಅವುಗಳನ್ನು ದೈವದ ರೂಪದಲ್ಲಿ ನಂಬಿ ಆರಾಧನೆ ಮಾಡಲು ಆರಂಭಿಸಿದವರು ತುಳುವರು. ಆ ಕಾರಣಕ್ಕಾಗಿ ತುಳುನಾಡಿನಲ್ಲಿ ಆರಾಧಿಸಲ್ಪಡುವ ಹೆಚ್ಚಿನ ದೈವಗಳು ಮನುಷ್ಯ ಮೂಲ, ಪ್ರಾಣಿ ಮೂಲಗಳಿಂದ ಬಂದಿರುವುದಾಗಿದೆ. ಕೃಷಿಗೆ ಮತ್ತು ಜನರ ಜೀವನಕ್ಕೆ ಹಂದಿಯಿಂದ ತೊಂದರೆಯಾದ ಸಂದರ್ಭದಲ್ಲಿ ಪಂಜುರ್ಲಿ ಎನ್ನುವ ದೈವದ ಆರಾಧನೆ ನಡೆಯುತ್ತದೆ. ಮಾತೃ ಪ್ರಧಾನವಿರುವ ಕುಟುಂಬದಲ್ಲಿ ಹೆಚ್ಚಾಗಿ ಮೂಲ ದೈವದ ರೂಪದಲ್ಲಿ ಪಂಜುರ್ಲಿ ಆರಾಧನೆ ನಡೆಯುತ್ತದೆ. ಅದರ ಜೊತೆಗೆ ಕಲ್ಲೂಟಿ ದೈವವೂ ಇದ್ದು ಅಣ್ಣ ತಂಗಿಯರ ಕಲ್ಪನೆಯಲ್ಲಿಯೂ ಆರಾಧನೆ ನಡೆಯುತ್ತದೆ. ಅದೇ ಪ್ರಕಾರ ಒಂದು ಸಂದರ್ಭದಲ್ಲಿ ಹುಲಿಯಿಂದ ಸಮಸ್ಯೆಯಾದ ಸಂದರ್ಭದಲ್ಲಿ ಹುಲಿಯನ್ನು ದೈವರೂಪವಾಗಿ ಆರಾಧಿಸಿ ಹುಲಿಯಿಂದ ಯಾವುದೇ ತೊಂದರೆಯಾಗದಿರಲಿ ಎನ್ನುವ ಕಲ್ಪನೆಯಲ್ಲಿ ಈ ಪಿಲಿಚಾಮುಂಡಿ ದೈವದ ಆರಾಧನೆ ಆರಂಭವಾಗಿದೆ. ಪಿಲಿಚಾಮುಂಡಿ ದೈವವು ರಾಜನ್ ದೈವವಾಗಿ ಗುರುತಿಸಿಕೊಂಡಿದ್ದು ಆ ಊರಿಗೆ ಪಿಲಿಚಾಮುಂಡಿ ದೈವವೇ ಪ್ರಧಾನ ದೈವವಾಗಿ ಆರಾಧಿಸಲ್ಪಡುತ್ತದೆ. ಹೆಚ್ಚಾಗಿ ಗುತ್ತಿನ ಮನೆಗಳಲ್ಲಿ ಈ ದೈವ ಆರಾಧನೆ ಮತ್ತು ನರ್ತನ ಸೇವೆ ನಡೆಯುತ್ತದೆ. ತುಳುವ ಅತ್ಯಂತ ನಂಬಿಕೆಯ ದೈವಗಳಲ್ಲಿ ಒಂದಾಗಿರುವ ಪಿಲಿಚಾಮುಂಡಿ ದೈವದ ನರ್ತನ ಸೇವೆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸಿ ದೈವದ ಕೃಪೆಗೆ ಪಾತ್ರರಾಗುತ್ತಾರೆ. ತುಳುನಾಡಿನಲ್ಲಿ ಬೇರೆ ಬೇರೆ ಭೂತಾರಾಧನೆ ದೈವಾರಾಧನೆ ನಡೆಯುತ್ತಾ ಇರ್ತದೆ. ತುಳುನಾಡಿನ ಮಣ್ಣೆ ಹಾಗೆ ಅಲ್ಲಿ ಪ್ರಾಣಿ, ಪಕ್ಷಿ, ಗಿಡ, ಮರ, ನೀರು ಎಲ್ಲವನ್ನು ದೈವಿ ಶಕ್ತಿ ರೂಪದಲ್ಲಿ ನಂಬುವಂಥದ್ದು. ಅದರಲ್ಲಿ ಕೂಡ ಬೇರೆ ಬೇರೆ ಪ್ರಾಣಿಗಳ ರೂಪವನ್ನು ದೈವ ರೂಪದಲ್ಲಿ ನಂಬುವಂಥ, ಆಚರಣೆ ಮಾಡುವಂಥ ನೇಮ ಉತ್ಸವ ನಡೆಯುವಂಥದ್ದು ಪ್ರತಿ ವರ್ಷ ನಡೆಯುತ್ತಾ ಇರ್ತದೆ ಪ್ರತಿ ಬೇರೆ ಬೇರೆ ಕಡೆಗಳಲ್ಲಿ. ಉದಾಹರಣೆಗೆ ಹಂದಿಯ ಪಂಜುರ್ಲಿ ಎನ್ನುವಂಥದ್ದು ತುಳುನಾಡಿನ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಅನುಸರಿಸುವಂಥ ಕುಟುಂಬದವರಿಗೆ ಮೂಲ ದೈವ ಪಂಜುರ್ಲಿ ಆಗಿರ್ತದೆ. ಜೊತೆಗೆ ಕಲ್ಲೂಟಿ ಕೂಡ ಇರುವಂಥದ್ದು. ಅಂದರೆ ಪ್ರಕೃತಿ ಪುರುಷ ಕಲ್ಪನೆಯಲ್ಲಿ ಅಥವಾ ಅಣ್ಣ ತಂಗಿ ಕಲ್ಪನೆಯಲ್ಲಿ ಇದನ್ನು ಆಚರಿಸಿಕೊಂಡು ಬರ್ತಾರೆ. ಅದೇ ರೀತಿಯಲ್ಲಿ ಈ ಪಿಲಿಚಾಮುಂಡಿ ಅಥವಾ ಪಿಲ್ಚಂಡಿ ಎನ್ನುವ ದೈವ ಕೂಡ ಅಂದರೆ ಪ್ರಕೃತಿಯಲ್ಲಿರುವಂಥ ಯಾವುದೋ ಪ್ರಾಣಿಗಳಿದೆ, ಕ್ರೂರ ಮೃಗಗಳಿದೆ, ಅವರಿಂದ ನಮಗೆ ತೊಂದರೆ ಬರಬಾರದು ಎನ್ನುವ ದೃಷ್ಟಿಯಿಂದ ನಂಬಿಕೆ ಆಚರಣೆ ಮಾಡಿಕೊಂಡು ಬಂದಿರುವಂಥ ಉತ್ಸವಗಳು ಅಥವಾ ಸಂಪ್ರದಾಯಗಳು ಇವುಗಳೆಲ್ಲವೂ ಕೂಡ ಯಾವತ್ತೂ ಪ್ರಕೃತಿಗೆ ಮಹತ್ವವಾದ ಒಂದು ಶಕ್ತಿ ಏನಿದೆ ಅಂತಂದರೆ ಈ ಸಂಕಲ್ಪ ಒಂದು ಸಂಗತಿ ಇದೆ. ಮನಸ್ಸಿನ ಒಳಗಿರುವಂಥ ಏನು ಬೇಡಿಕೆ ಇದೆ ಅಥವಾ ನಿವೇದನೆ ಇದೆ, ಕಲ್ಪನೆ ಇದೆ, ಕನಸಿದೆ, ಅದನ್ನು ಪ್ರಕೃತಿಗೆ ಕೊಟ್ಟಾಗ ಪ್ರಕೃತಿ ನಮಗೆ ಸಹಕರಿಸಿದೆ. ಮನಸ್ಸಿನ ಅಭೀಷ್ಟವನ್ನು ಪೂರೈಸಲಿಕ್ಕೆ ಪ್ರಕೃತಿ ಸಹಕರಿಸಿದೆ ಎನ್ನುವ ದೃಷ್ಟಿಯಿಂದ ಇಂಥ ಒಂದು ಆಚರಣೆಗಳು ತುಳುನಾಡಿನ ಬಹಳ ಮಹತ್ವವನ್ನು ಪಡೆದಿದೆ. ಪ್ರಾಣಿ ಪಕ್ಷಿಗಳನ್ನು ಅಥವಾ ಪ್ರಕೃತಿ ಅಂಶವನ್ನು ಪೂಜಿಸುವಂಥದ್ದು ತುಳುನಾಡಿನ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿದೆ. ಆದರೆ ಅತ್ಯಂತ ಸಮರ್ಥವಾಗಿ ತುಳುನಾಡಿನಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಉದಾಹರಣೆಗೆ ಬೆಳೆಗೆ ಯಾವುದೇ ಸಮಸ್ಯೆಯನ್ನು ತರಬಾರದು ಅಥವಾ ಮನುಷ್ಯರಿಗೆ ಸಮಸ್ಯೆ ತರಬಾರದು ಅನ್ನೋ ದೃಷ್ಟಿಯಿಂದ ಪೂಜಿಸಿಕೊಂಡು ಬಂದಾಗ ಆ ಊರಿಗೆ ಯಾವುದೇ ಕಷ್ಟಗಳು ಬರುವುದಿಲ್ಲ ಅಂತ. ಹಾಗಿರುವಾಗ ಯಾವುದೋ ಒಂದು ಸಂದರ್ಭದಲ್ಲಿ ಊರಿಗೆ ಹುಲಿಯ ಸಮಸ್ಯೆಗಳು ಬಂದಾಗ ಅಲ್ಲಿ ದೈವರೂಪವನ್ನು ಕಂಡು ತನ್ಮೂಲಕ ಆಚರಣೆ ಮಾಡುವಂಥದ್ದು ಇದರ ಹಿನ್ನೆಲೆ ಅಂತೆ. ಅಲ್ಲಿ
ಪಿಲಿಕೋಲ ಅಥವಾ ಪಿಲಿಕೋಲ ಎನ್ನುವಂಥ ಕಾಪಿನಲ್ಲಿ ಜರುಗುತ್ತೆ. ಇಲ್ಲಿ ಪಿಲಿ ಚಾಮುಂಡಿಯ ನೇಮ ನಡೆಯುವಂಥದ್ದು. ಈ ಪಿಲಿ ಚಾಮುಂಡಿಯನ್ನು ರಾಜನ ದೈವ ಎಂಬುದಾಗಿ ಕೂಡ ಕರೀತಾರೆ. ಅಂದರೆ ಊರಿಗೆ ಒಂದು ಬಹಳ ಮುಖ್ಯವಾದ ದೈವ ಎನ್ನುವಂಥದ್ದು. ಈ ರೀತಿಯ ಆಚರಣೆಗಳ ಮೂಲಕವಾಗಿ ಪ್ರಕೃತಿಯೊಂದಿಗೆ ಒಂದು ಸಂಬಂಧವನ್ನು ಇರಿಸಿಕೊಳ್ಳುವ, ಪ್ರಕೃತಿ ಆರಾಧನೆ ಮಾಡುವಂಥ ಪದ್ಧತಿ ತುಳುನಾಡಿನಲ್ಲಿ ಬಹಳ ವರ್ಷಗಳಿಂದ ಜಾರಿಯಲ್ಲಿದೆ.